ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ 2 ಗ್ರಾಮಗಳ 2 ವಾರ್ಡ್ಗಳಿಗೆ ಇವತ್ತು ಉಪಚುನಾವಣೆ ನಡೀತಾ ಇದೆ. ಸೊ ಈಗ ನಾವು ಇರುವಂಥದ್ದು ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ವಾರ್ಡ್ 2ಕ್ಕೆ ನಡೀತಾ ಇರುವಂಥ ಉಪಚುನಾವಣೆ ನಡೀತಾ ಇರುವಂಥ ಮತಗಟ್ಟೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕುಂಜೂರು ಪಂಚ ಆರ್ಯಾಪು ಈ ಒಂದು ಮತಗಟ್ಟೆಯಲ್ಲಿ ಚುನಾವಣೆ ಅಂದರೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಬೆಳಗ್ಗಿನಿಂದಲೇ ಆರಂಭಗೊಂಡಿದೆ. ನೋಡಬಹುದು ಬೆಳಗ್ಗಿನಿಂದಲೇ ಇವತ್ತು ರಭಸದಿಂದ ಮಳೆ ಸುರಿತಾ ಇದೆ. ಆ ಮಳೆಯ ಮಧ್ಯೆ ಕೂಡ ಬಂದು ವೋಟ್ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಮತಗಟ್ಟೆಯಲ್ಲಿ ಯಾವ ರೀತಿ ಜನಸಂದಣಿ ಇದೆ ಅನ್ನುವಂಥದ್ದನ್ನು ನೋಡಿದರೆ, ಇನ್ನು ಈ ಬೂತ್ನ ಹೊರಗಿನ ಒಂದು ವಾತಾವರಣವನ್ನು ಗಮನಿಸಿದ್ರು ಕೂಡ ಇಲ್ಲಿ ಕೂಡ ತ್ರಿಕೋನ ಸ್ಪರ್ಧೆ ಇರುವಂಥದ್ದು ಈಗಾಗಲೇ ಗೊತ್ತಿದೆ. BJP ಬೆಂಬಲಿತ ಅಭ್ಯರ್ಥಿ ಇದ್ದಾರೆ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಇದ್ದಾರೆ, ಅದೇ ರೀತಿ ಪುತ್ತಿಲ ಪರಿವಾರ ಬೆಂಬಲಿತ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಹಾಗಾಗಿ 3 ಕಡೆಯಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಜೊತೆಗೆ ಬೆಂಬಲಿತ ಅಭ್ಯರ್ಥಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ವಾಹನಗಳ ಸಾಲು ಕಾಣಬಹುದು ನೀವು. ಅದರ ಜೊತೆಗೆ ಕಾರ್ಯಕರ್ತರು ಮುಖಂಡರ ಒಂದು ಜಮಾವಣೆಯನ್ನು ಕೂಡ ಗಮನಿಸಬಹುದು. ಹಾಗಿದ್ರೆ ಬೆಂಬಲಿತ ಅಭ್ಯರ್ಥಿಗಳು ಯಾರು ಗೆಲ್ತಾರೆ ಅಥವಾ ಹೇಗಾಗಬಹುದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಪಕ್ಷಗಳ ಮುಖಂಡರು ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳೋಣ ಅಂತ. ಚುನಾವಣೆ ಅತ್ಯಂತ ಕಾವು ಏರ್ತಾ ಉಂಟು. ಈ ಸಿಕ್ಕಾಪಟ್ಟೆ ಮಳೆ ಬಂದರೂ ಕೂಡ ಕಾರ್ಯಕರ್ತರು ತುಂಬ ಉತ್ಸುಕತೆಯಿಂದ ಕೆಲಸ ಮಾಡ್ತಿದ್ದಾರೆ. ಆರ್ಯಾಪು 110 ವಾರ್ಡ್ ಬೂತ್ ಸಂಖ್ಯೆ 110ರಲ್ಲಿ ಸುಮಾರು 1110 ವೋಟ್ ಉಂಟು. ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಯುವಕರು ಮನೆ ಮನೆ ಸಂಪರ್ಕ ಮಾಡುವ ಮುಖಾಂತರ ಎಲ್ಲ ಮತದಾರರನ್ನು ವೋಟ್ ಮಾಡಿಸುವ ಮುಖಾಂತರ BJP ಬೆಂಬಲಿತ ಅಭ್ಯರ್ಥಿ ಜಗದೀಶ್ ಭಂಡಾರಿಯವರು ಅವರ ಡೈಮಂಡ್ ವಜ್ರದ ಚಿಹ್ನೆ ಜಯಬೇರಿಯನ್ನು ಬಾರಿಸಲಿಕ್ಕಿದೆ. ಈ ಹಿಂದೆ ಇಲ್ಲಿ ಪಂಚಾಯತ್ ಸದಸ್ಯರಾಗಿದ್ದಂಥ ರುಕ್ಮಯ ಮೂಲ್ಯ ಅವರು ಅತ್ಯಂತ ಹೆಚ್ಚಿನ ಕೆಲಸವನ್ನು ಮಾಡುವ ಮುಖಾಂತರ ತುಂಬ ಶ್ರದ್ಧೆಯಿಂದ ಈ ಪಂಚಾಯತ್ನ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಮಾಡ್ತಾಯಿದ್ರು. ಅವರು ದೈವಾಧೀನರಾಗಿದ್ದಾರೆ. ಆ ತೆರವಾದ ಸ್ಥಾನಕ್ಕೆ ಜಗದೀಶ್ ಭಂಡಾರಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಆ ಮುಖಾಂತರ ಇಲ್ಲಿ ಇನ್ನೊಮ್ಮೆ ವಿಜಯದ ಪತಾಕೆಯನ್ನು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ವಜ್ರದ ಚಿಹ್ನೆ ಆಗಲಿಕ್ಕಿದೆ ಅಂತ ನಮ್ಮೆಲ್ಲರ ಅಪೇಕ್ಷೆ ಅದು ಆಗ್ತದೆ ಕೂಡ. ಪುತ್ತೂರಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ತ್ರಿಕೋನ ಸ್ಪರ್ಧೆ ಆಗ್ತಾ ಉಂಟು. ಆದರೆ ಏನು ಭಾರತೀಯ ಜನತಾ ಪಾರ್ಟಿಯ ಸಂಘ ಪರಿವಾರದ ಎಲ್ಲ ಕಾರ್ಯಕರ್ತರು, ಏನು ಮೂಲ ಕಾರ್ಯಕರ್ತರು ಎಲ್ಲೂ ವಿಚಲಿತರಾಗಲಿಲ್ಲ. ಅವರೆಲ್ಲರೂ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಏನು ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಅವರು ಕೂಡ ನಮ್ಮವರೇ. ಅವರು ಕೂಡ ಅವರಿಗೆ ಮನಸ್ಸಿಗೆ ಆ ಭಗವಂತ ಬುದ್ಧಿ ಕೊಡಬೇಕು. ಅವರೆಲ್ಲರೂ ನಮ್ಮೊಟ್ಟಿಗೆ ಸೇರಿ ತಾಯಿ ಭಾರತಾಂಬೆಯ ಸೇವೆಯನ್ನು ಮಾಡಬೇಕು. ಆ ಮುಖಾಂತರ BJP ಮಾತ್ರ ಹಿಂದುತ್ವ ಮತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಯಾರೇ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಅದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರಿಗೂ ಕೂಡ ಈಗಾಗಲೇ ಅದು ಮನವರಿಕೆ ಆಗಿದೆ. ಆ ಮುಖಾಂತರ ಇನ್ನೊಮ್ಮೆ ಭಾರತೀಯ ಜನತಾ ಪಾರ್ಟಿ ಏನು ಇಲ್ಲಿ ಶಾಸಕ ಸ್ಥಾನವನ್ನು ನಮ್ಮ ಕೈಯಿಂದ ಹೋಗಿದೆ, ಇನ್ನೊಮ್ಮೆ ನಾವೆಲ್ಲರೂ ಒಗ್ಗಟ್ಟಾಗಿ ಇನ್ನೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಪತಾಕೆಯನ್ನು ವಿಜಯ ಪತಾಕೆ ನಾವು ಹಾರಿಸ್ತೇವೆ. ಇನ್ನು ಮುಂಬರುವ ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, MP ಲೋಕಸಭಾ ಚುನಾವಣೆ ಇರ್ಬೋದು, ಇದೆಲ್ಲದರಲ್ಲಿ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿ ಇನ್ನೊಮ್ಮೆ ನರೇಂದ್ರ ಮೋದಿಯನ್ನು ದೇಶದ ಪ್ರಧಾನಿಯವರನ್ನು ಮಾಡಬೇಕು. ಆ ಮುಖಾಂತರ ದೇಶ ಇನ್ನೊಮ್ಮೆ ಪರಮ ವೈಭವ ಸ್ಥಿತಿಗೆ ಹೋಗಬೇಕು. ಅದೇ ರೀತಿ ಶಾಂತಿ ಕೂಡ ನೆಲೆಸಬೇಕನ್ನುವಂಥ ಇರಾದೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗ್ತೇವೆ. ಎಲ್ಲ ಕಾರ್ಯಕರ್ತರಿಗೆ ಅದು ಮನವರಿಕೆ ಆಗುತ್ತೆ. ಆರ್ಯಾಪು ಗ್ರಾಮದ 110ನೇ ವಾರ್ಡಿನ BJPಯ ಬೆಂಬಲಿತ ಜಗದೀಶ್ ಭಂಡಾರಿ ಅವರು ಸ್ಪರ್ಧಿಸಿದ್ದಾರೆ. ನಾವೆಲ್ಲ BJP ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಿಂದ 6:30 ಗಂಟೆ 7 ಗಂಟೆಯಿಂದ ಎಲ್ಲರೂ ನಾವಿಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ಒಳ್ಳೆ ರೀತಿಯಲ್ಲಿ ಪೋಲಿಂಗ್ ಆಗ್ತಾ ಇದೆ. ನಿರೀಕ್ಷೆಯಿಂದ ಜಾಸ್ತಿ, ಯಾಕೆ ಇಷ್ಟು ಮಳೆ ಬಂದರೂ ಕೂಡ ನಿರೀಕ್ಷೆಯಿಂದ ಜಾಸ್ತಿ ಪೋಲ್ ಆಗ್ತಾ ಇದೆ. ನಮ್ಮ ಬೆಂಬಲಿತರು ಕೂಡ, ನಮ್ಮ BJPಗೆ ಬೆಂಬಲ ನೀಡುವವರು ಕೂಡ ಸಾಕಷ್ಟು ಜನರು ಇವತ್ತು ಬಂದು ಇಲ್ಲಿ ವೋಟ್ ಹಾಕಿದ್ದಾರೆ. ಮೊನ್ನೆಯಿಂದ ನಾವು ಕೂಡ ಫೀಲ್ಡಲ್ಲಿ ಮನೆ ಸಂಪರ್ಕ ಮಾಡಿ ಮತಯಾಚನೆ ಮಾಡಿದ್ದೇವೆ. ಖಂಡಿತ ಜನರು BJP ಬೆಂಬಲಿತ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತಾರೆ ಅಂತ ಹೇಳುವ ನಮಗೆ ಒಳ್ಳೆ ವಿಶ್ವಾಸ ಇದೆ. ಖಂಡಿತ ಗೆಲ್ಲಿಸ್ತೇವೆ ನಾವು ಅಂತ ಹೇಳುವ ವಿಶ್ವಾಸ ಇದೆ. ನಿಮಗೆ ನೀವು ಹೇಳಿದಾಗೆ ಇಲ್ಲಿ ಒಳ್ಳೆಯ ಒಂದು ಕಾಂಪಿಟೇಷನ್ ಉಂಟು. 3 ತ್ರಿಕೋನ ಸ್ಪರ್ಧೆ ಉಂಟು. ಆದರೂ ಕೂಡ ನಮಗೆ ಭರವಸೆ ಇದೆ, ನಾವು ಗೆಲ್ತೇವೆ ಅಂತ. ಕೇಳಿದರೆ ಪಕ್ಷ ಅಂತ ಹೇಳುವಾಗ ಎಲ್ಲರೂ ಪಕ್ಷಕ್ಕೆ ಹೆಚ್ಚು ಒಂದು ಬೆಂಬಲ ಕೊಡುವವರು, ಓಟು ನೀಡುವವರು. ಯಾಕೆಂದರೆ ನಮ್ಮದೊಂದು ಕೆಲವು ಸಿದ್ಧಾಂತಗಳು, ನಮ್ಮ ಪಕ್ಷದ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡುವವರು ಯಾವತ್ತೂ ಪಕ್ಷವನ್ನು ಬಿಡುವುದಿಲ್ಲ ಅಂತ ಹೇಳುವ ಒಂದು ಭರವಸೆ ಇದೆ ನಮಗೆ. ಹಿಂದಿನ ಇಲ್ಲಿ ತೀರಿಕೊಂಡ ಅಭ್ಯರ್ಥಿ ಕೂಡ ರುಕ್ಮಯ ಅವರು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದನ್ನು ನೆನಪಲ್ಲಿ ಇಟ್ಟುಕೊಂಡು ಖಂಡಿತ BJPಯ ಕೈ ಬಿಡುವುದಿಲ್ಲ.
ಎಲ್ಲರೂ ಕೂಡ ವೋಟ್ ಹಾಕ್ತಾರೆ ಅಂತ ಹೇಳುವ ಧೈರ್ಯ ನಮಗಿದೆ, ಭರವಸೆ ಇದೆ. BJPಯೇ ಗೆಲ್ತದೆ. ನಮ್ಮ ಚಿಹ್ನೆ ವಜ್ರದ ಚಿಹ್ನೆ, ಖಂಡಿತ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಆರ್ಯಪ್ಪು ವಾರ್ಡ್ ನಂಬರ್ 2ರ ಪಂಚಾಯತ್ ಇದೊಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಜಯದ ದಿಕ್ಸೂಚಿಯಾಗಲಿದೆ. ಯಾಕೆಂದರೆ ಕರ್ನಾಟಕ ಸರ್ಕಾರ ಕೊಟ್ಟಂತಹ ಎಲ್ಲ ಗ್ಯಾರಂಟಿಗಳು ಇವಾಗ ಜನರ ಮನೆ ಬಾಗಿಲಿಗೆ ಮುಟ್ಟುವಂಥ ಕೆಲಸ ಕಾರ್ಯಗಳು ನಮ್ಮ ಕಾರ್ಯಕರ್ತರಿಂದ ಆಗ್ತಿದೆ. ಇದು BJPಯಲ್ಲಿದ್ದಂಥ ಒಂದು ಪಂಚಾಯತ್ ವಾರ್ಡ್ ನಿಡ್ಪಳ್ಳಿ ಮತ್ತು ಆರ್ಯಪ್ಪು. ಇವಾಗ ನಮಗೆ ಜನರ ಒಂದು ಜನಪರ ಕೆಲಸಕ್ಕೆ ಯೋಜನೆಗೆ ಜನರು ಅತ್ಯಂತ ವೇಗವಾಗಿ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಒಂದು ಪಂಚಾಯತ್ನಲ್ಲಿ ನಮ್ಮ ಅಭ್ಯರ್ಥಿಗಳು ಇಲ್ಲಿದ್ದಾರೆ, ಮಾನ್ಯ ಪುರುಷೋತ್ತಮ ಪ್ರಭುಗಳು. ಅದರ ಜೊತೆ ನಮ್ಮ ಈ ಭಾಗದ ಕಾರ್ಯಕರ್ತರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ MB ವಿಶ್ವನಾಥ ರೈಗಳು, ನಮ್ಮ ಈ ಭಾಗದ ನಾಯಕರಾದ ಮಹಾಬಲ್ ರೈ ಅವರು ಮತ್ತು ಚಿನ್ನಪ್ಪ ಗೌಡರಿದ್ದಾರೆ, ನಮ್ಮ ಗೋಪಾಲಕೃಷ್ಣ ಸುವರ್ಣರಿದ್ದಾರೆ, ಮತ್ತು ಎಲ್ಲ ಈ ಭಾಗದ ಕಾರ್ಯಕರ್ತರು ಭಾಷಿತ್ ಅವರಿದ್ದಾರೆ. ಕಾರ್ಯಕರ್ತರ ಒಗ್ಗಟ್ಟಿನ ಫಲವಾಗಿ ನಮಗೆ ಈ ಸಲ ನಮ್ಮ ಪುರುಷೋತ್ತಮ ಪ್ರಭುಗಳು ಜಯದ ಹಾದಿಗೆ ಮರಳಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಪಂಚಾಯತ್ ಸೀಟ್ ಸಿಗಲಿದೆ. ಅದರ ಜೊತೆಗೆ ಈಗಿನ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗಿರುವಂಥ ಎಲ್ಲ ಜನಪರ ಯೋಜನೆಗಳು, ಅದು ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಮತ್ತು ನಿರುದ್ಯೋಗಿ ಯುವಕರಿಗೆ ಒಂದು ನಿರುದ್ಯೋಗಿ ಭತ್ಯೆ ಕೊಡುವಂಥ ವ್ಯವಸ್ಥೆಗಳು. ಅದರ ಜೊತೆಗೆ ಕೇಂದ್ರ ಸರ್ಕಾರವು ಇವಾಗ ನಾವೆಲ್ಲ ನೋಡ್ತಾ ಇದ್ದೇವೆ, ಮಣಿಪುರದಲ್ಲಿ ನಾವೆಲ್ಲ ಭಾರತದ ಎಲ್ಲ ಪ್ರಜೆಗಳು ತಲೆ ತಗ್ಗಿಸುವಂಥ ವ್ಯವಸ್ಥೆಗಳು ಮಣಿಪುರದಲ್ಲಿ ಆಗಿದೆ. ಇದು ಎಲ್ಲಿ BJPಯವರು ಭಾರತ್ ಮಾತೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಒಂದು ಆಂದೋಲನ ಕೈಗೊಳ್ತಿದ್ದಾರೆ. ಆದರೆ ಇವಾಗ ನಮ್ಮ ದೇಶ ಏನಾಗ್ತಿದೆ ನಾವೆಲ್ಲ ಯೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದೇವೆ. ಇದನ್ನೆಲ್ಲ ಇಷ್ಟೊಂದು ನಾಚಿಕೆಯ ಘಟನೆಗಳು ನಡೀಬಾರ್ದಿತ್ತು, ಆದರೆ ನಡೆದು ಹೋಗಿದೆ. ನಾವೆಲ್ಲ ಪ್ರಪಂಚದಲ್ಲಿ ವಿಶ್ವದಲ್ಲಿ ಎಲ್ಲಿ ವಿಶ್ವಗುರುಗಳು ಎಲ್ಲ ವಿಶ್ವ ಪರ್ಯಟನೆ ಮಾಡ್ತಿದ್ದಾರೆ, ಆದರೆ ನಾವು ವಿಶ್ವದಲ್ಲಿ ಜನರಿಗೆ ನಾವು ತಲೆ ತಗ್ಗಿಸುವಂಥ ಒಂದು ಘಟನೆಗಳು ನಡೆದಿವೆ. ಈ ಥರ ನಡೀಬಾರ್ದು, ಇದನ್ನೆಲ್ಲ ನಾವು ಕಾಂಗ್ರೆಸ್ ಪಕ್ಷ ಖಂಡಿಸ್ತೇವೆ. ಅದರ ಜೊತೆಗೆ ಇವಾಗ ಆರ್ಯಪ್ಪು ಪಂಚಾಯತ್ನ ಚುನಾವಣೆ ನಮಗೆ ಜಯದ ಸರಮಾಲೆಯನ್ನು ಸಾಗುವಂಥ ಒಂದು ವ್ಯವಸ್ಥೆ ಕಲಿದೆ. ಎಲ್ಲರೂ ಮತದಾರರು ಒಳ್ಳೆ ರೀತಿಯ ಸ್ಪಂದನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಒಳ್ಳೆಯ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಿದ್ದಾರೆ. ಧನ್ಯವಾದಗಳು ಮುರಳೀಧರ ಈ ಮಠದ ಬಿಟ್ಟು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಈ ಚುನಾವಣೆ ಉಸ್ತುವಾರಿಗಳು. ತ್ರಿಕೋನ ಸ್ಪರ್ಧೆ ಇದ್ದರೂ ನಮಗೆ ನೇರ ಸ್ಪರ್ಧೆ ನಮ್ಮ ಪುತ್ತಿಲ ಪರಿವಾರ ಮತ್ತು ಕಾಂಗ್ರೆಸ್ಸಿಗೆ. BJP ಇಲ್ಲಿ ಲೆಕ್ಕಕ್ಕಿಲ್ಲದ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ಕಾಣುತ್ತಾ ಇದೆ. ಫಲಿತಾಂಶದ ಮೇಲೆ ಗೊತ್ತಾಗ್ಬೋದು. ನಾಳೆ ಬುಧವಾರದ ಫಲಿತಾಂಶ ಪ್ರಕಟವಾಗಲಿದೆ. ಆವತ್ತು ನಮ್ಮ ಒಳ್ಳೆಯ ಕೆಲಸಕ್ಕೆ ಜಯ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ದೇವರು ಕೂಡ ನಮ್ಮ ಜೊತೆ ಇದ್ದಾನೆ. ಯಾಕೆಂದರೆ ಒಳ್ಳೆಯ ಯೋಜನೆ ನಾವು ಹಾಕ್ಕೊಂಡಿದ್ದೇವೆ, ಬಡವರಿಗೆ ಸ್ಪಂದಿಸುತ್ತಿದ್ದೇವೆ, ಬಡವರ ಎಲ್ಲ ಮನೆ ಬಾಗಿಲಿಗೆ ಯೋಜನೆ ತಲುಪಿಸಿದ್ದೇವೆ. ಇದೆಲ್ಲ ನಮಗೆ ಜಯಕ್ಕೆ ಕಾರಣವಾಗುವ ಒಂದು ಅನಿಸಿಕೆ. ನಮ್ಮ ಪುತ್ತೂರಿನ ಕ್ಷೇತ್ರದೊಂದು ಶಾಸಕರ ಆಯ್ಕೆ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಇವಾಗ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಒಂದು ಆಂದೋಲನ ಕೈ ಹಾಕಿದ್ದಾರೆ. ಬಡವರಿಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಶೀಘ್ರ ಸ್ಪಂದನೆ ಮತ್ತು ಭ್ರಷ್ಟಾಚಾರ ಮುಕ್ತ ಒಂದು ಆಂದೋಲನ, ಅದು ಕೂಡ ನಮಗೆ ಪೂರಕವಾದ ನಿರ್ಮಾಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರ 5 ಏನು ಕೊಡುಗೆಗಳಿದೆ, ಆ ಭಾಗ್ಯಗಳೇನಿದೆ, ಅದನ್ನು ಇವತ್ತು ನಾವು ಆರ್ಯಾಪು 2ನೇ ಕ್ಷೇತ್ರದಲ್ಲಿ ನಮ್ಮ ಪುರುಷೋತ್ತಮ ಪ್ರಭುಗಳು ಅವರ ವಿಜಯದ ಮೂಲಕ ತೋರಿಸಿಕೊಡಲಿದ್ದೇವೆ. ನಮ್ಮ ಶಾಸಕರಾದಂಥ ಅಶೋಕ್ ರೈಗಳವರ ಬಹಳ ವೇಗದಲ್ಲಿ ಅಭಿವೃದ್ಧಿ ಕಡೆಗೆ ಅವರ ಒಲವು ಇದ್ದ ಕಾರಣ ನಮ್ಮ ಆರ್ಯಾಪು ಗ್ರಾಮ ಪಂಚಾಯಿತಿ ಕಳೆದ 2.5 ವರ್ಷಗಳಲ್ಲಿ ಅವರ ಆಡಳಿತದಲ್ಲಿ ಜನರಿಗೆ ಕಷ್ಟ ಅಲ್ಲದೆ ಕೂಡ ಒಳ್ಳೆಯ ಕೆಲಸಗಳನ್ನು ಕಾರ್ಯಕ್ರಮ ಮಾಡದೆ ಜನರಿಗೆ ಎಲ್ಲರಿಗೂ ಅವರ ಕಾರ್ಯವೈಖರಿಯನ್ನು ನೋಡಿ ಎಲ್ಲ ಬೇಸತ್ತಿದ್ದಾರೆ. ಹಾಗಾಗಿ ಈ ಉಪಚುನಾವಣೆಯಲ್ಲಿ ನಮ್ಮ ಪುರುಷೋತ್ತಮ ಪ್ರಭುಗಳನ್ನು ಗೆಲ್ಲಿಸಿ ಅವರು ರಾಜ್ಯಕ್ಕೆ ಹಾಗೂ ನಮ್ಮ ತಾಲೂಕಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಗೆ ಒಂದು ವಿಜಯಿ ಅಭ್ಯರ್ಥಿಯಾಗಿ ಅವರು ಹೆಸರು ಗಳಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆರ್ಯಾಪು ಗ್ರಾಮದ ಉಪಚುನಾವಣೆ ನಡೀತಾ ಇದೆ. ನಮ್ಮ ಅರುಣ್ ಕುಮಾರ್ ಪುತ್ತಿಲ್ನವರ ಬೆಂಬಲದೊಂದಿಗೆ ನಮ್ಮ ಸರ್ವಸಮ್ಮತದ ಅಭ್ಯರ್ಥಿ ಸಜ್ಜನ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ಸುಬ್ರಹ್ಮಣ್ಯ ಬಲ್ಯಾಯರು, ಇಲ್ಲಿ ಎಲ್ರಿಗೂ ಚಿರಪರಿಚಿತರಾದಂಥ ಸುಬ್ರಹ್ಮಣ್ಯ ಬಲ್ಯಾಯರು ಧಾರ್ಮಿಕ ಕ್ಷೇತ್ರಗಳಲ್ಲಿ
ಶೈಕ್ಷಣಿಕ ಕ್ಷೇತ್ರಗಳಲ್ಲಿ, ದೇವಸ್ಥಾನಗಳಲ್ಲಿ, ಭಜನಾ ಮಂದಿರಗಳಲ್ಲಿ ಎಲ್ಲದರಲ್ಲಿಯೂ ಅವರು ಮುಂಚೂಣಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ನಾವು ಸರ್ವಸಮ್ಮತ ಅಭ್ಯರ್ಥಿ ಅಂತ ಕಣಕ್ಕಿಳಿಸಿದ್ದೇವೆ. ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಥ ಬೇರೆ ಪಕ್ಷಗಳು ಇಷ್ಟರವರೆಗೆ ಊರಿಗೆ ಬರದಂಥ ಎಲ್ಲ ನಾಯಕರು ನಿನ್ನೆ ಮೊನ್ನೆಯಿಂದ ಫೀಲ್ಡಿನಲ್ಲಿ ಸುತ್ತುತ್ತಾ ಇದ್ದರು. ಇಷ್ಟರವರೆಗೆ MLA ಇಲೆಕ್ಷನ್ಗಳಲ್ಲಿ ಕೂಡ ಈ ಊರಿಗೆ ಬಾರದಂಥ ಎಲ್ಲ ನಾಯಕರು ಈಗ ಗಲ್ಲಿಗೆ ಬಂದು ಇವರನ್ನು ಸೋಲಿಸುವ ಪ್ರಯತ್ನಕ್ಕೆ ಕೈ ಹಚ್ಚಿದ್ದಾರೆ. ಆದರೆ ನಮಗೆ ವಿಶ್ವಾಸ ಇದೆ, ನಮ್ಮ ಸುಬ್ರಹ್ಮಣ್ಯ ಬಲ್ಯಾರು ಅತ್ಯಧಿಕ ಮತಗಳಿಂದ ಚುನಾಯಿತರಾಗ್ತಾರೆ ಅಂತ ನಮಗೆ ಧೈರ್ಯ ಇದೆ. ನಮ್ಮ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಪುತ್ತಿಲ ಪರಿವಾರದಿಂದ ನಮ್ಮ ಸುಬ್ರಹ್ಮಣ್ಯ ಬಲ್ಯಾರು ನಿಂತಿದ್ದಾರೆ. ಇವರು ಈ ಊರಿನಲ್ಲಿ ಎಲ್ಲರಿಗೂ ಪರಿಚಿತರು. ಸತ್ಯ, ಧರ್ಮ, ಒಳ್ಳೆಯ ವ್ಯಕ್ತಿತ್ವದಿಂದ ಇವರು ಊರಿನವರ ಪ್ರೀತಿ ಪಾತ್ರರಾಗಿದ್ದಾರೆ. ಇವರು ಈ ಪಂಚಾಯಿತಿ ಈ ವಠಾರದಲ್ಲಿ ಅತ್ಯಧಿಕ ರೆಕಾರ್ಡ್ ಮತದಿಂದ ಇವರು ಜಯಬೇರಿ ಬಾರಿಸ್ತಾರೆ ಅಂತೇಳಿ ಎಲ್ರಿಗೂ ಧೈರ್ಯ ಉಂಟು. ಆದ ಕಾರಣ ನಿಮ್ಮೆಲ್ಲರ ಈ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. ಮಾತಾಡಿದ್ರೆ ತ್ರಿಕೋನ ಸ್ಪರ್ಧೆ ಎಲ್ಲ ಇರ್ತದೆ. ಆದರೆ ಸಹ ನಮಗೆ ಅಂತ ಇದ್ದರೆ ಸಹ ನಮ್ಮ ಅಭ್ಯರ್ಥಿಯ ಒಂದು ಮುಖ್ಯ, ಅದನ್ನೆಲ್ಲ ನಾವು ಹಾಕೋದಿಲ್ಲ. ನಾವು ಅತ್ಯಧಿಕ ಮತದಿಂದ ಇಲ್ಲಿ ಗೆಲುವನ್ನು ನಮ್ಮ ಇದನ್ನು ಅಭ್ಯರ್ಥಿಯನ್ನು ಗೆಲ್ಲಿಸುವುದೇ ನಮ್ಮ ಮುಖ್ಯ ಧ್ಯೇಯ. ಹಾಗೂ ನಾವು ಇದರಲ್ಲಿ ಅತ್ಯಧಿಕ ಮತಗಳಿಂದ ಇಲ್ಲಿ ಇದರಿಂದ ಗೆಲುವು ಸಾಧಿಸ್ತೇವೆ ಅಂತೇಳಿ ನಮಗೆ 100ಕ್ಕೆ 100 ಇದು ವಿಶ್ವಾಸ ಇದೆ. ಹಾಗೆ ಎಲ್ಲವೂ ನೋಡಿ ಈಗಿನ ವಾತಾವರಣ ನೋಡುವಾಗ ಸಾಧಾರಣವಾಗಿ ಎಲ್ಲ ಕಡೆಯಿಂದ ನಮಗೆ ಅಭೂತಪೂರ್ವ ಬೆಂಬಲ ಈಗ ಸಿಗ್ತಾ ಇದೆ. ಎಲ್ಲ ಊರಿನವರ ಸಹಕಾರ ಬೆಂಬಲದಿಂದ ನಮ್ಮ ಅಭ್ಯರ್ಥಿಯವರು ಬೃಹತ್ ಅಂತರದಿಂದ ಈ ವಾರ್ಡ್ನಲ್ಲಿ ನಾವು ಗೆಲ್ತಾ ಇದ್ದೇವೆ ಪಂಚಾಯಿತಿಯಲ್ಲಿ. ಇದು ಆರ್ಯಾಪಿನಲ್ಲಿ ನಡೀತಾ ಇರುವಂತಹ ಉಪಚುನಾವಣೆಯ ಮತಗಟ್ಟೆಯ ಒಂದು ದೃಶ್ಯಗಳು. ಸೊ ಎಲ್ಲರೂ ಕೂಡ ಉತ್ಸಾಹದಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದಲೇ ಮತದಾನ ನಡೀತಾ ಇದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಅಭ್ಯರ್ಥಿಯೇ ಗೆಲ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸುಧಾಕರ್ ಪಾಟೀಲ್ ಮತ್ತು ಯತೀಶ್ ಉಪ್ಪಳಿಗೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.